ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತು ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ. ಎನ್ ಹೆಸರು ಯಾರ್ಯಾರಿದೆ ಅವ್ರ ಸ್ಪೆಷಲ್ ಇರುತ್ತೆ, ಇಲ್ಲ ನಿಮ್ಮ ಪಾರ್ಟ್ನರ್ ಹೆಸರು ಏನಿದ್ರೆ ನೀವು ಈ ವಿಡಿಯೋ ನೋಡಬಹುದು. ಇಲ್ಲಿ ಈ ಎನ್ ಹೆಸರು ಇರುವ ಒಬ್ಬರು ಜನರ ವ್ಯಕ್ತಿತ್ವ ಇರಲಿ, ಲೈಕ್ ಇವ್ರ ಲಕ್ಷಣಗಳು, ಇವ್ರು ಯಾವ ಥರ ಎಲ್ಲ, ಓಕೆ, ಎಲ್ಲದರಲ್ಲೂ ಹೇಗಿರ್ತಾರೆ ಅನ್ನೋದು ಸ್ವಲ್ಪ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಫಸ್ಟ್ ಆಫ್ ಆಲ್ ಗೈಸ್, ಇವ್ರು ತುಂಬ ಲೈಕ್ ಆರ್ಟ್ಸ್ಗಳಲ್ಲಿ, ಲೈಕ್ ಕಲಾ ಕ್ರೀಡೆಗಳಲ್ಲಿ, ಆರ್ಟಿಸ್ಟಲ್ಲಿ ತುಂಬ ಇಂಟ್ರೆಸ್ಟೆಡ್ ಇರ್ತಾರೆ ಅಂತ ಹೇಳ್ಬೋದು ಈ ಹೆಸರು ಉಳ್ಳವರು, ಓಕೆನಾ. ದೇ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್ ಇನ್ ಆಲ್ ದಿಸ್ ಥಿಂಗ್ಸ್. ಮತ್ತು ಇವರು ತುಂಬ ಬುದ್ಧಿಮಾನಿಗಳು ಅಂತಲೂ ಹೇಳ್ತಾರೆ. ಯಾಕಪ್ಪ ಅಂದರೆ ಇವರಲ್ಲಿ ಒಂದು ಇಮ್ಯಾಜಿನೇಷನ್ ಪವರ್ ಅಂತ ಹೇಳ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಯಾರಾದರೂ ಏನು ಮಾತಾಡ್ತಿರ್ತಾರೆ ಅಂದ್ಕೊಳ್ಳಿ, ಆ ಮೂಮೆಂಟ್ ಕೂಡ ಇವರು ಇಮ್ಯಾಜಿನೇಷನ್ ವೇಯಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೋತಾರೆ. ಅಷ್ಟು ಪವರ್ ಇರುತ್ತೆ ಇವರಲ್ಲಿ ಅಂತ ಹೇಳ್ಬೋದು. ಆಮೇಲೆ ಇವರಲ್ಲಿ ತುಂಬ ಸಾಹಸ ಇರುತ್ತೆ, ಇಲ್ಲ ರಿಸ್ಕ್ ತೊಗೊಳೋದ್ರಲ್ಲಿ ಫಸ್ಟ್ ಅಂತೀನಿ, ನಂಬರ್ 1 ಅಂತ ಹೇಳ್ಬೋದು ಇವರು, ಓಕೆ. ಅಷ್ಟು ಒಂದು ಸಾಹಸ ಇರುತ್ತೆ, ಸಾಹಸಿಗಳು ಇರ್ತಾರೆ ಇವರು ತುಂಬ ಅಂತ ಹೇಳ್ಬೋದು. ಮತ್ತು ಇವ್ರಿಗೆ ಈ ಚಾಲೆಂಜಸ್ಸು ಇದು ಅದು ಅಂದರೆ ಏನು ಭಯ ಆಗಲ್ಲ. ಫಸ್ಟ್ ಆಫ್ ಆಲ್ ಇವರಿಗೆ ಭಯ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಅಂತಲೂ ಹೇಳ್ಬೋದು. ಸೊ ಈಸಿಯಾಗಿ ಅವ್ರಿಗಷ್ಟೇನು ಭಯ ಆಗಲ್ಲ. ಮತ್ತು ಇವರು ಲೈಕ್ ಏನು ಮಾಡ್ತಾರೆ ಅನ್ನೋದೇ ಯಾರಿಗೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಇವ್ರ ಮೈಂಡ್ ಸೆಟ್ ಆಗಿರುತ್ತೆ, ಯಾವಾಗ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸಡನ್ ಚೇಂಜಸ್ ಆಗ್ತಾರೆ ಇವರು. ಆಮೇಲೆ ಇವರು ಲೈಕ್ ತುಂಬ ಜನ ಇವ್ರನ್ನ ಅನ್ಪ್ರೆಡಿಕ್ಟೇಬಲ್ ಅಂತಲೂ ಕರಿಬೋದು. ಲೈಕ್ ಇವ್ರನ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ರೆಡಿಕ್ಟ್ ಅಂದ್ರೇನು, ಇದೇ ಥರ ಇವರು ಇದು ಮಾಡ್ತಾರೆ ಅಂತ ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಓಕೆ. ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ಬೋದು ಇವ್ರನ್ನ, ಈ ಪರ್ಸನ್ನ. ಇವರಲ್ಲಿ ಏನು ಲೈಕ್ ಅಪೇಕ್ಷೆಗಳು ಇರಲ್ಲ ಅಷ್ಟು, ಓಕೆನಾ. ಅಂದರೆ ಇವಾಗ ಏನಾದರೂ ಇವರು ಕೆಲಸ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಸಡನ್ನಾಗಿ ಆ ವರ್ಕ್ನ ಅವ್ರು ಚೇಂಜ್ ಮಾಡ್ತಾರೆ. ಸೊ ಯಾವಾಗ ಏನು ಮಾಡ್ತಾರೆ ಅನ್ನೋದು ಪಟ್ಟಂತ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳ್ಬೋದು, ಓಕೆ. ಮತ್ತು ಏನಂದರೆ ಇವರು ತುಂಬ ಲೈಕ್ ಓಪನ್ ಮೈಂಡೆಡ್ ಪೀಪಲ್ ಫಸ್ಟ್ ಆಫ್ ಆಲ್, ಓಕೆನಾ. ಅಂದರೆ ಅದೇ ಏನು ಯಾವಾಗ ಏನು ಮಾತಾಡ್ತಾರೆ, ಏನು ಓಪನ್ ಮೈಂಡೆಡ್ ಫುಲ್, ಯಾರೇನಾದರೂ ತಿಳ್ಕೊಳ್ಳಿ, ದೇ ವೋಂಟ್ ಥಿಂಕ್ ಅಬೌಟ್ ದಟ್ ಆ್ಯಂಡ್ ಆಲ್, ಆ ಥರ ಓಪನ್ ಮೈಂಡೆಡ್, ಓಕೆ. ತುಂಬ ಓಪನ್ ಮೈಂಡೆಡ್ ಇರ್ತಾರೆ. ಏನು ಹಿಂದೆ ಒಂದು ಮುಂದೆ ಒಂದು ಈ ಥರ ಮಾತಾಡೋ ಜನ ಇವರು ಇರಲ್ಲ, ಓಕೆನಾ. ಆಮೇಲೆ ಇವರು ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು, ಪವರ್ಫುಲ್ ಅಂತ ಹೇಳ್ಬೋದು. ಅಂದರೆ ಇವ್ರು ನೋಡೋಕೆ ಹೆಂಗಾದರೂ ಇರಲಿ, ಬಟ್ ತುಂಬ ಪವರ್ಫುಲ್ ಜನ ಇರ್ತಾರೆ ಇವರಲ್ಲಿ ತುಂಬ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು, ಓಕೆನಾ. ಮತ್ತು ಇವರು ಲೈಕ್ ತುಂಬ ಜನಗಳ ಮಧ್ಯೆ ಲೈಕ್ ಕ್ರೌಡಲ್ಲೆಲ್ಲ ಇರೋಕ್ಕೆ ಇವ್ರಿಗೆ ಇಷ್ಟ ಆಗಲ್ಲ. ದೇ ಡೋಂಟ್ ಲೈಕ್ ಟು ಬಿ ಇನ್ ಕ್ರೌಡ್ ಅಂತ ಹೇಳ್ಬೋದು, ಓಕೆ. ಯಾಕಂದರೆ ಇವ್ರಿಗೆ ಒಂಥರ ಲೋನ್ಲಿ ಆಗಿರೋದು ತುಂಬ ಇಷ್ಟ. ತನ್ನ ಒಂದು ಕಂಪನಿನ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ತನ್ನ ಕಂಪ್ನಿ ಅಂದರೆ ತಮ್ಮೊಬ್ಬರೇ ಇದ್ದು ಎಂಜಾಯ್ ಮಾಡ್ತಾರೆ ಕಂಪ್ನಿನ. ಅವ್ರ ಕಂಪನಿ ಅವ್ರಿಗೆ ತುಂಬ ಇಷ್ಟ. ಮತ್ತು ತುಂಬ ಜನ ಮಧ್ಯೆ ಇರೋಕ್ಕೆ ಇವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ದೇ ವೋಂಟ್ ಫೀಲ್ ದಟ್ ಮಚ್ ಕಂಫರ್ಟೇಬಲ್ ಅಂತ ಹೇಳ್ಬೋದು, ಓಕೆ. ಮತ್ತು ಇವರು ಈ ಓಲ್ಡ್ ಟ್ರೆಡಿಷನ್ಸ್ಗಳು ಇರ್ತಾವಲ್ಲ, ಲೈಕ್ ಸಂಪ್ರದಾಯಗಳು ಓಲ್ಡ್, ಇದನ್ನೆಲ್ಲ ಜಾಸ್ತಿ ಲೈಕ್ ಫಾಲೋ ಮಾಡಲ್ಲ ಇವ್ರಿಗೆಲ್ಲ ನ್ಯೂ ವೇಸ್ ಇರಬೇಕು. ಆಮೇಲೆ ಅವ್ರಿಗೆ ಓಲ್ಡದಲ್ಲಿನೂ ಅವ್ರಿಗೆ ಏನಾದರೂ ಇಷ್ಟ ಆದರೆ ಓಕೆಪ್ಪ ಇದು ನಾನು ಫಾಲೋ ಮಾಡ್ತೀನಿ, ನನಗೆ ಇಷ್ಟ ಆಗ್ತಿದೆ ಅಂದರೆ ಮಾಡ್ತಾರೆ. ಇಲ್ಲ ಯಾರೋ ಒಬ್ಬರು ಹೇಳಿದರು ಇದು ಹಾಗೆ ಹಿಂಗೆ ಅಂದರೆ ಇವ್ರು ಕೇಳಲ್ಲ, ಓಕೆ. ಸಮಥಿಂಗ್ ಲೈಕ್ ದಿಸ್. ಮತ್ತು ಇವರು ಏನು ಬಿಲೀವ್ ಮಾಡ್ತಾರಂದರೆ ಏನಾದರೂ ಹೊಸ ಇರಬೇಕು, ಇಲ್ಲ ಅದರಲ್ಲಿ ಏನಾದರೂ ಕಲಿಯೋ ಥರ ಇರಬೇಕು, ಇದ್ರ ಮೇಲೆ ತುಂಬ ಬಿಲೀವ್ ಮಾಡ್ತಾರೆ ಅಂತ ಹೇಳ್ಬೋದು, ಓಕೆ. ಆಮೇಲೆ ಅವರಿಗೆ ಒಂದು ಹೊಸ ಪ್ಲೇಸಿಗೆ ಹೋಗಬೇಕು, ಇಲ್ಲ ಅವ್ರ ಲೈಫಲ್ಲಿ ಏನೋ ಹೊಸ ಸಿಚುವೇಶನ್ನೇ ತೊಗೊಳ್ಳಿ ಬಂತು ಅಂದ್ಕೊಳ್ಳಿ, ಅವ್ರಿಗೆ ತುಂಬ ಇಷ್ಟ ಅದು ಅಲ್ಲಿ ಆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅಂದರೆ ನ್ಯೂ ಪ್ಲೇಸ್ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಲೈಕ್ ನ್ಯೂ ಪ್ಲೇಸಸ್, ನ್ಯೂ ಜನ ಇವ್ರಿಗೆ ತುಂಬ ಲೈಕ್ ದೇ ಫೀಲ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಇವರು ಈ ಥರ ಜಾಗದಲ್ಲಿ. ಕೆಲವೊಬ್ರಿಗೆ ಇದು ಇರಲ್ಲ ನೋಡಿ, ಕೆಲವೊಬ್ರು ಹಂಗೆ ಇರಲ್ಲ, ಹೊಸ ಕಡೆ ಹೋಗ್ಬಿಟ್ರೆ ಒಂಥರ ಆಗುತ್ತೆ. ಬಟ್ ಈ ಜನ ಹಂಗಲ್ಲ, ಓಕೆ. ಯಾವ ಸಿಚುವೇಶನ್ ಇದ್ದರೂ ನ್ಯೂ ಪ್ಲೇಸ್, ನ್ಯೂ ಪೀಪಲ್, ಅಡ್ಜಸ್ಟ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು, ಓಕೆ. ಆಮೇಲೆ ಇವರಲ್ಲಿ ಇನ್ನೊಂದು ನಾವೇನು ಸಡನ್ನಾಗಿ ನೋಡ್ಬೋದು ಅಂದರೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇವರು ಏನೋ ಒಂದು ಪ್ರಾಜೆಕ್ಟ್ ತೊಗೊಂಡಿರ್ತಾರೆ, ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಸಡನ್ನಾಗಿ ಅವ್ರ ಮೈಂಡಲ್ಲಿ ಬೇರೆ ಥಾಟ್ ಬಂತು ಅಂದ್ಕೊಳ್ಳಿ, ಇಮ್ಮಿಡಿಯೇಟ್ ಆ ಪ್ರಾಜೆಕ್ಟ್ಸ್ ಇರಲಿ, ಆ ಕೆಲಸ ಇರಲಿ,
ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಬೇರೆ ಪ್ರಾಜೆಕ್ಟ್ ಮೇಲೇ ವರ್ಕ್ ಮಾಡೋದು ಶುರು ಮಾಡ್ತಾರೆ. ಸೊ ಗೊತ್ತೇ ಆಗಲ್ಲ ಇವ್ರು ಯಾವಾಗ ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಇವರ ಒಂದು ಹ್ಯಾಬಿಟ್ಸ್ ಏನಿದೆ, ಹಾಬೀಸ್ ಏನಿದೆ ಎಲ್ಲ ಲೈಕ್ ಇವ್ರ ರುಚಿಗಳು ಏನಿದ್ದಾವೆ ಅದು ಕೀಪ್ ಆನ್ ಚೇಂಜ್ ಆಗ್ತಾನೇ ಇರುತ್ತೆ. ಇಟ್ ವೋಂಟ್ ಬಿ ಲೈಕ್ ಒಂದೇ ಥರ ಇರಲ್ಲ ಯಾವಾಗಲೂ. ಒಬ್ರೊಬ್ರದ್ದು ನೋಡಿ ಡೈಲಿ ರುಟೀನ್ ಹಿಂಗೆ ಅಂತಿರುತ್ತೆ, ಬಟ್ ಇವ್ರು ಹಾಗಲ್ಲ, ಯಾವಾಗಲೂ ಚೇಂಜಸ್ ಇರ್ತಾನೆ ಇರುತ್ತೆ ಇವರು ಡೈಲಿ ಲೈಫಲ್ಲಿ ಅಂತ ಹೇಳ್ಬೋದು. ಈ ಒಂದು ರೀಸನ್ಗಾಗಿ ಅವ್ರ ಲೈಫಲ್ಲಿ ತುಂಬ ಮುಂದೆನೂ ಹೋಗ್ತಾರೆ. ಆಮೇಲೆ ಇಂಟ್ರೆಸ್ಟ್ ತುಂಬ ಇರುತ್ತೆ ಇವ್ರಿಗೆ ಲೈಫ್ ಬಗ್ಗೆ. ಒಂದು ಹೊಸ ದಿನ ಬಂದ್ರೂ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ ಇವರಲ್ಲಿ. ಲೈಫ್ ಹಿಂಗಿರುತ್ತೆ, ಹಾಗಿರುತ್ತೆ, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಸೊ ಈ ಥರ ಒಂದು ಫೀಲಿಂಗ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇವ್ರು ತುಂಬ ಮಾತಾಡೋದ್ರಲ್ಲಿ ಮಾತ್ರ ತುಂಬ ಶಾರ್ಪ್ ಇರ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಮಾತಾಡ್ತಾರೆ, ಯಾರ ಜೊತೆನೂ ಅವರು ಶೈ ಫೀಲ್ ಆಗಲ್ಲ, ಮಾತಾಡ್ತಾರೆ ಚೆನ್ನಾಗಿ. ಯಾರಾದರೂ ಮಾತಾಡಿಸ್ತಿದ್ದಾರೆ ಅಂದರೆ ತುಂಬ ಓಪನ್ ಅಪ್ ಆಗಿ ಚೆನ್ನಾಗಿ ಮಾತಾಡ್ತಾರೆ. ಸ್ಪೀಕಿಂಗ್ ಟ್ಯಾಲೆಂಟ್ ಅನ್ಬೋದು ಇವರಲ್ಲಿ, ತುಂಬ ಟಾಕಿಂಗ್ ಚೆನ್ನಾಗಿರುತ್ತೆ. ಇವ್ರು ಸ್ಪೀಕಿಂಗ್, ದ ವೇ ಆಫ್ ಸ್ಪೀಕಿಂಗ್ ಅಂತೀವಲ್ವ ಅದು ತುಂಬ ಚೆನ್ನಾಗಿರುತ್ತೆ ಇವರಲ್ಲಿ ಅಂತ ಹೇಳ್ಬೋದು. ಆಮೇಲೆ ಇವರು ಜನರನ್ನು ಇವರಲ್ಲಿ ಇನ್ನೊಂದು ಗುಡ್ ಹ್ಯಾಬಿಟ್ ನಾವೇನು ನೋಡ್ಬೋದು ಅಂದರೆ, ತುಂಬ ಒಳ್ಳೆಯವರು ಇವರು. ಬೇರೆ ಜನರನ್ನ ಎನ್ಕರೇಜ್ಮೆಂಟ್ ಯಾರಿಗೂ ಅವರು ಕೆಳಗೆ ತೋರಿಸಿ ಮಾತಾಡೋದಿಲ್ಲ, ಎನ್ಕರೇಜ್ಮೆಂಟ್ ತುಂಬ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲ ಬೇರೆಯವ್ರಿಗೆ ಅಡ್ವೈಸ್ ಕೊಡೋದು, ಏನಾದ್ರು ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ಸ್ ತೆಗಿಯೋದು. ಸೊ ಈ ಥರ ಎಲ್ಲ ಅವರು ತುಂಬ, ಯಾಕಂದರೆ ಇವರಲ್ಲಿ ಅದೊಂದು ಶಕ್ತಿ ಇರುತ್ತೆ, ಈ ಪವರ್ ಅನ್ನೋದು ಆಲ್ರೆಡಿ ಇವರಲ್ಲಿ ಇರುತ್ತೆ. ಅದು ಈ ಹೆಸರದಲ್ಲಿ, ಯಾರ ಹೆಸರದೆ ಆ ಜನದಲ್ಲಿ ಆಲ್ರೆಡಿ ಆ ಒಂದು ಪವರ್ ಇರುತ್ತೆ. ಹಾಗಾಗಿ ಇವ್ರು ತುಂಬ ಎನ್ಕರೇಜ್ ಮಾಡ್ತಾರೆ, ಆಮೇಲೆ ತುಂಬ ಅಡ್ವೈಸ್ ಮಾಡ್ತಾರೆ. ಇವ್ರ ಫ್ರೆಂಡ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಲಿ ಇವ್ರು ಸೊಲ್ಯೂಷನ್ಸ್ ಕೂಡ ತೆಗಿತಾರೆ ಅಂತ ಹೇಳ್ಬೋದು. ಆಮೇಲೆ ಇವರು ತಮ್ಮ ಜೀವನವನ್ನು ತಮ್ಮ ಅಕಾರ್ಡಿಂಗೆ ಅವರಿಗೆ ನಡ್ಸೋಕ್ಕಿಷ್ಟ. ಆಮೇಲೆ ಅವ್ರಿಗೆ ಇವತ್ತು ನಾನು ಇದೇ ಮಾಡಬೇಕು, ಅದೇ ಮಾಡಬೇಕು ಅಂತ ಇವರೇನು ಟೈಮ್ ಟೇಬಲ್ ಇಟ್ಕೊಂಡು ಜೀವನ ನಡೆಸಲ್ಲ. ಅವ್ರಿಗೆ ಯಾವಾಗ ಏನು ಅನಿಸ್ತಾ ಇರುತ್ತೆ ಅದನ್ನು ಅವ್ರು ಡೈಲಿ ಒಬ್ರೊಬ್ರು ಡೈಲಿ ರುಟೀನ್ ಇದೆ ಅಂತ ಇಟ್ಕೊಂಡಿರ್ತಾರೆ, ಬಟ್ ಅವ್ರು ಹಂಗಲ್ಲ, ದೇ ವಿಲ್ ಬಿ ಕೀಪ್ ಆನ್ ಚೇಂಜಿಂಗ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ಅವರು ತಮ್ಮ ಬಗ್ಗೆ ಏನಾದರೂ ಹೇಳೋದಿದ್ರೆ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ಬೋದು. ಒಬ್ರೊಬ್ರು ತಮ್ಮ ಫೀಲಿಂಗ್ಸ್ನ ಎಕ್ಸಾಕ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಇವರಲ್ಲಿ ಈ ಟ್ಯಾಲೆಂಟ್ ತುಂಬ ಚೆನ್ನಾಗಿರುತ್ತೆ. ತಮ್ಮ ಫೀಲಿಂಗ್ಸ್ ನಾನು ಏನು ಹೇಳಬೇಕಂತಿದ್ದಾರೆ ಕರೆಕ್ಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಎಕ್ಸ್ಟ್ರಾ ಮಾತಾಡಲ್ಲ ಅಂತ ಹೇಳ್ಬೋದು. ಆಮೇಲೆ ಇವ್ರ ಲೈಫಲ್ಲಿ ಯಾವಾಗ್ಲೂ ಸಮಥಿಂಗ್ ನ್ಯೂ ಆ್ಯಂಡ್ ಡಿಫ್ರೆಂಟ್ ಇರಬೇಕು ಇವ್ರಿಗೆ. ಈ ಥರ ಮಾಡೋಕ್ಕೆ ಇವ್ರಿಗೆ ತುಂಬ ಇಷ್ಟ. ಈವನ್ ಅದು ವರ್ಕಲ್ಲಾದರೂ ಆಗಿರಲಿ, ಇಲ್ಲ ಏನಾದರೂ ಡೈಲಿ ರುಟೀನ್ ಅವ್ರದ್ದೇನಿದೆ ಅದರಲ್ಲಿ ಸಮಥಿಂಗ್ ನ್ಯೂ ಅವ್ರಿಗೆ ಇಷ್ಟ. ಹಾಗಾಗಿ ಅವರು ಟ್ರೈ ಮಾಡ್ತಾನೇ ಇರ್ತಾರೆ ಏನಾದರೂ ಚೇಂಜಸ್ ಮಾಡೋಣ. ಇವಾಗ ಒಂದು ಕೆಲಸ ಮಾಡ್ತಿರ್ತಾರೆ, ಅದರಲ್ಲಿ ಇನ್ನೂ ಏನೇನು ಮಾಡಬಹುದು, ಈ ಚೇಂಜಸ್ ಫೀಲಿಂಗ್ಸ್ ಇವ್ರಿಗೆ ತುಂಬ ಇಷ್ಟ. ಇದು ಇವ್ರಿಗೆ ತುಂಬ ಹ್ಯಾಪಿನೆಸ್ ಕೂಡ ಕೊಡುತ್ತೆ ಹಿಂಗೆ ಮಾಡೋದ್ರಿಂದ ಅಂತಲೂ ಹೇಳ್ಬೋದು. ಆಮೇಲೆ ಈ ಜನ ಬಂದುಬಿಟ್ಟು ತುಂಬ ಒಂದು ಶಾಂತ ಜನ ಅಂತ ಹೇಳ್ಬೋದು, ಇಲ್ಲ ಪೀಸ್ಫುಲ್ ಆಗಿರ್ತಾರೆ. ಇವ್ರಿಗೆ ನೋಡ್ತಾ ಇದ್ರೇ ಏನೋ ಒಂದು ಪಾಸಿಟಿವ್ ಎನರ್ಜಿ ವಿ ಕ್ಯಾನ್ ಗೆಟ್ ಅಂತಲೂ ಹೇಳ್ಬೋದು. ಆಮೇಲೆ ಈ ಜನಗಳಿಗೆ ತುಂಬ ಫ್ರೀಡಮ್ ಇಷ್ಟ ಇರುತ್ತೆ. ಹೆಸರು ಯಾರ್ದಿರುತ್ತೆ, ಇವರಿಗೆ ಸ್ವತಂತ್ರ ಅನ್ನೋದು ತುಂಬ ಇಷ್ಟ. ಯಾರಾದರೂ ಏನಾದರೂ ಇವ್ರ ಮೇಲೆ ರೂಲ್ಸ್ ಹಾಕಿದ್ರೆ ಇವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಇವರಿಗೆ ಅವ್ರ ಲೈಫ್ ಅವ್ರ ಅಕಾರ್ಡಿಂಗ್ ಅವ್ರ ರೂಲ್ಸ್ ಪ್ರಕಾರನೇ ನಡೆಯೋಕ್ಕೆ ತುಂಬ ಇಷ್ಟ ಇರುತ್ತೆ. ಯಾರೋ ಒಬ್ರು ಏನೋ ಹೇಳಿದ್ರು, ಮನೆಯಲ್ಲೂ ಅಷ್ಟೇ, ಯಾರಾದರೂ ಹೇಳಿದ್ರೆ ಅವ್ರು ಕೇಳಲ್ಲ. ಅವ್ರಿಗೆ ಸರಿ ಅನಿಸ್ತಾ ಕೇಳ್ತಾರೆ, ಸರಿ ಅನಿಸಿಲ್ಲ ಅಂದರೆ ಡೆಫಿನೆಟ್ಲಿ ಕೇಳಲ್ಲ. ಬಿಕಾಸ್ ಇವ್ರಿಗೆ ಅವ್ರದ್ದೇ ಆಗಿರೋ ಒಂದು ಜೀವನ, ಅವ್ರದ್ದೇ ಆಗಿರೋಂಥ ರೂಲ್ಸ್ ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಆಮೇಲೆ ಇವ್ರು ತುಂಬ ಇವರಲ್ಲಿ ಶಕ್ತಿ ಇರುತ್ತೆ. ಶಕ್ತಿ ನಾನು ಆವಾಗಲಿಂದ ಹೇಳ್ತಾನೆ ಇದ್ದೀನಿ, ಬಿಕಾಸ್ ಆ ಎನರ್ಜಿ ತುಂಬ ಇದೆ ಇಲ್ಲಿ. ಇವರಲ್ಲಿ ತುಂಬ ಪವರ್ ಇರೋದ್ರಿಂದ ಇವರು ಏನು ಲೈಫಲ್ಲಿ ಪ್ರಾಬ್ಲಮ್ ಬಂದ್ರೂ ಆ ಪ್ರಾಬ್ಲಮ್ಗೆ ಎಷ್ಟು ದೊಡ್ಡ ಇವರು ಸೊಲ್ಯೂಷನ್ ರಿಸ್ಕನ್ನು ತೊಗೋತಾರೆ. ಅಂದರೆ ಸೊಲ್ಯೂಷನ್ ಏನಾದರೂ ಬೇಕಾಗಿದೆ, ಸ್ವಲ್ಪ ಕಷ್ಟ ಇದೆ ಅಂದ್ರೂ ಫೇಸ್ ಮಾಡೋ ಶಕ್ತಿ ಕೂಡ ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇವ್ರು ನೋಡೋಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಇರ್ತಾರೆ. ಅಟ್ರಾಕ್ಟಿವ್ ಅಂದರೆ ನೋಡಿ, ಇವರು ನ್ಯಾಚುರಲಿ ಅಟ್ರಾಕ್ಟಿವ್. ಈ ಪರ್ಸನ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನ್ಯಾಚುರಲ್ ಆಗೇ ಅಟ್ರಾಕ್ಟಿವ್ ಇರ್ತಾರೆ ನೋಡೋಕ್ಕೆ. ಹಾಗಾಗಿ ಯಾರಾದರೂ ಇವ್ರನ್ನ ನೋಡಿದ ತಕ್ಷಣವೇ ಇವ್ರ ಜೊತೆ ಮಾತಾಡೋದೇ ಬೇಡ, ನೋಡಿದ ತಕ್ಷಣವೇ ಅಟ್ರಾಕ್ಟ್ ಆಗಿಬಿಡ್ತಾರೆ ಈ ಪರ್ಸನ್ನ ನೋಡಿ. ಅಂತಲೂ ಹೇಳ್ಬಹುದು. ಆಮೇಲೆ ಇವರು ತುಂಬ ಏನಾದರೂ ಒಂದು ಮ್ಯಾಟ್ರ್ ಆಗಿದೆ ಅಂದರೆ ಅದು ಪಟ್ಟಂತ ಡಿಸಿಷನ್ ತೊಗೊಳ್ಳೋದಿಲ್ಲ, ಫುಲ್ ಡೀಪ್ ಹೋಗ್ತಾರೆ. ಅಂದರೆ ಏನಿದೆ ಇದ್ರದ್ದು ರಿಯಲ್ ಟ್ರೂತ್ ಏನಿದೆ ಅಂತ ಇವ್ರಿಗೆ ತುಂಬ ಇಷ್ಟ. ಇವರು ಟ್ರೂತ್ನ ಅವ್ರ ಕಡೆಯಿಂದ ಪಕ್ಕಾ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ಕೊಳ್ಳಿ, ಅವಾಗವರೆಗೂ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಸೊ ದೇ ಫೀಲ್ ಟು ಗೋ ವೆರಿ ಡೀಪ್ ಅಂತ ಹೇಳ್ಬೋದು, ಟು ಫೈಂಡ್ ಔಟ್ ದ ಟ್ರೂತ್. ಟ್ರೂತ್ನ ಕಂಡುಹಿಡಿಯೋದಕ್ಕೆ ಅವ್ರು ಎಷ್ಟು ಕಷ್ಟ ಆದ್ರೂ ಡೆಫಿನೆಟ್ಲಿ ಹೋಗ್ತಾರೆ. ಬಿಕಾಸ್ ಇವ್ರಿಗೆ ಈ ಒಂದು ಯಾರು ಡಿಸ್ಹಾನೆಸ್ಟ್ ಇರ್ತಾರೆ, ದ್ರೋಹ ಮಾಡ್ತಾರೆ, ಸುಳ್ಳು ಹೇಳ್ತಾರೆ,
ಆಮೇಲೆ ಒಂಥರ ಮುಂದೆ ಒಂದು ಹಿಂದೆ ಒಂದು ಈ ಥರ ಕ್ಯಾರೆಕ್ಟರ್ ಪೀಪಲ್ ಇವ್ರಿಗೆ ಇಷ್ಟ ಇಲ್ಲ ಇವರಿಗೆ. ಆಮೇಲೆ ಯಾರು ತುಂಬ ಲೇಝಿ ಇರ್ತಾರೆ ಈ ಜನನೂ ಇವ್ರಿಗೆ ಇಷ್ಟ ಇಲ್ಲ. ಅಂದರೆ ಆ್ಯಕ್ಟಿವ್ ಆಗಿರಬೇಕು, ಇವ್ರಿಗೆ ಅಂಥ ಜನ ತುಂಬ ಇಷ್ಟ. ಓಕೆನಾ, ಬಿಕಾಸ್ ಇವರು ಆ ಥರ, ಇವ್ರು ತುಂಬ ಹಾನೆಸ್ಟ್ ಪರ್ಸನ್ಸ್, ದೇ ಆರ್ ವೆರಿ ಹಾನೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಇವ್ರ ಮೇಲೆ ಯಾರು ಕೂಡ ಲೈಕ್ ಒಂದು ಟ್ರಸ್ಟ್ ಮಾಡಬಹುದು, ಇವ್ರ ಮೇಲೆ ನಂಬಿಕೆ ಇಡ್ಬೋದು ನೀವು. ಈಗ ನೀವೇನಾದರೂ ಇವ್ರ ಹತ್ರ ಶೇರ್ ಮಾಡಿಡ್ತೀರಾ ಅಂದ್ಕೊಳ್ಳಿ, ಅದನ್ನು ಅವ್ರು ಯಾವತ್ತೂ ಇವಾಗ ನೀವು ಹೇಳಿರ್ತೀರ ಯಾರಿಗೂ ಹೇಳಿಬಿಡಿ ಅಂದರೆ ಡೆಫಿನೆಟ್ಲಿ ಅವ್ರು ಎಂದೂ ಹೇಳಲ್ಲ. ಸಮ್ಟೈಮ್ಸ್ ನೀವು ಹೇಳಿಲ್ಲ ಅಂದ್ರೂ ಆ ಮ್ಯಾಟ್ರ್ ಹೇಳ್ಬೋದು ಅಂದರೆ ಹೇಳ್ತಾರೆ, ಆ ಥರ ಹೇಳೋದೇನಿಲ್ಲ ಅಂದರೆ ಡೆಫಿನೆಟ್ಲಿ ಇವ್ರು ಹೇಳಲ್ಲ. ಅಂದರೆ ಇಟ್ಸ್ ಲೈಕ್ ಅಷ್ಟು ಸೀಕ್ರೆಟ್ಸ್ಗಳನ್ನು ಇವರು ತಮ್ಮಲ್ಲಿ ಇಟ್ಕೋತಾರೆ. ಓಕೆನಾ, ಹಾಗಾಗಿ ಇವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಕೂಡ ಇಡ್ತಾರೆ. ಬಿಕಾಸ್ ತುಂಬ ಜನ ಇಷ್ಟಪಡ್ತಾರೆ ಇವ್ರ ಜೊತೆ ಮಾತಾಡೋದಿರಲಿ, ಇವ್ರ ಜೊತೆ ಸೀಕ್ರೆಟ್ ಶೇರ್ ಮಾಡೋಕ್ಕೆ ತುಂಬ ಜನ ಇವ್ರಿಗೆ ಕಾಲ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಇವ್ರ ಲೈಫಲ್ಲಿ ಲೈಕ್ ನ್ಯೂ ಥಿಂಗ್ಸ್ ಮಾಡಬೇಕು, ಆಮೇಲೆ ತುಂಬ ನ್ಯೂ ಎವ್ರಿಥಿಂಗ್ ಎಕ್ಸ್ಪೀರಿಮೆಂಟ್ ಲೈಕ್ ಅದು ತುಂಬ ಇರುತ್ತೆ ಇವರಲ್ಲಿ. ಒಂದು ಹೊಸತನ ಅನ್ನೋದು ಲೈಫಲ್ಲಿ ಜಾಸ್ತಿ ನಾವು ಕಾಣಬಹುದು. ಓಕೆನಾ, ಸೊ ದೇ ವಿಲ್ ಬಿ ಲೈಕ್ ಟೇಕಿಂಗ್ ಎವ್ರಿಥಿಂಗ್ ಇನ್ ಲೈಫ್ ಈಸಿಲಿ. ಆಮೇಲೆ ಅವ್ರ ಲೈಫಲ್ಲಿ ಲೈಕ್ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಈಸಿಯಾಗಿ ಅವರು ಗ್ರಾಸ್ಪ್ ಮಾಡ್ಕೋತಾರೆ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಇವರಲ್ಲಿ ಒಂದು ಇಮ್ಯಾಜಿನೇಷನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ಅವ್ರಿಗೆ ಏನಾದ್ರು ಬೇಕಂದ್ರೂ ಅವ್ರು ಇಮ್ಯಾಜಿನೇಷನ್ ಮಾಡ್ತಾನೆ ಅವ್ರಿಗೆ ಸಿಗ್ಬಿಡುತ್ತೆ, ಅಷ್ಟೊಂದು ಇದಿರುತ್ತೆ. ಓಕೆ, ಆಮೇಲೆ ಇನ್ನೂ ಕೆಲವು ಪೀಪಲಲ್ಲಿ ಏನು ನಾವು ಹ್ಯಾಬಿಟ್ಸ್ ನೋಡ್ಬೋದು ಎನ್ ಅಕ್ಷರದವ್ರು ಅಂದರೆ, ಇವರಿಗೆ ಲೈಕ್ ಡೈರಿಯಲ್ಲಿ ತಮ್ಮ ಡೈಲಿ ಲೈಫಲ್ಲಿ ಏನಾಯಿತು ಅದ್ರ ಬಗ್ಗೆ ಬರೆಯೋದು ತುಂಬ ಇಷ್ಟ ಇರುತ್ತೆ ಕೆಲವೊಬ್ರಿಗೆ ಅಂತ ಹೇಳ್ಬೋದು. ಇಲ್ಲ ಎಲ್ಲೋ ಒಂದು ಪೇಪರ್ಗಳು ತೊಗೊಂಡು ಕಲೆಕ್ಟ್ ಮಾಡಿ ಇಡ್ತಾ ಇರೋದು ಲೈಕ್ ಏನಾದರೂ ಲೈಫಲ್ಲಿ ಇಂಪಾರ್ಟೆಂಟ್ ನಡೀತಿರೋ, ಇಲ್ಲ ಒಬ್ಬೊಬ್ಬರು ಮಾರ್ನಿಂಗಿಂದ ನೈಟ್ ಇವತ್ತಿನ ದಿನ ಎಲ್ಲ ಏನಾಯಿತು ಅನ್ನೋದು ಲೈಕ್ ಇವರು ಒಂದು ಡೈರಿಯಲ್ಲಿ ಬರೀತಾರೆ. ಡೈರಿ ಕೂಡ ಇವರು ಮಾಡ್ತಾರೆ, ಲೈಕ್ ಪರ್ಸ್ನಲ್ ಡೈರಿ ಮೇಂಟೈನ್ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇದು ನಾವು ಎಲ್ಲದರಲ್ಲೂ ಕಾಣಲ್ಲ, ಬಟ್ ಡೆಫಿನೆಟ್ಲಿ ಸಮ್ ಪೀಪಲಲ್ಲಿ ಈ ಒಂದು ಎನರ್ಜಿ ಇದ್ದೇ ಇರುತ್ತೆ. ಓಕೆ, ಆಮೇಲೆ ಇವ್ರ ಕೆಲಸ ಅಂತ ಬಂದರೆ ತುಂಬ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು. ಓಕೆ, ತುಂಬ ಪಕ್ಕಾ ಇರ್ತಾರೆ ಕೆಲಸದಲ್ಲಿ. ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇವರು ಲೈಕ್ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇವ್ರಿಗೆ ಆರ್ಟ್ಸ್ಗಳಲ್ಲಿ ಬೇರೆ ಕಲಾ ಅಂತೀವಲ್ವ ಅದರಲ್ಲೆಲ್ಲ ತುಂಬ ಇವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇವ್ರು ಯಾವತ್ತೂ ಲೈಕ್ ಲೇಝಿ ಮಾಡಲ್ಲ ತಮ್ಮ ವರ್ಕಿಗೆ ತೊಗೊಂಡು. ಓಕೆ, ಆಮೇಲೆ ಇನ್ನೊಂದು ಒಳ್ಳೇದು ಏನಂದರೆ ಇವ್ರಿಗೆ ಲೈಕ್ ದುಡ್ಡು ಎಷ್ಟೋ ಸಿಗಲಿ ಬಿಡಲಿ, ಬಟ್ ಯಾವತ್ತೂ ಇವ್ರಿಗೆ ದುಡ್ಡು ಇಲ್ಲ ಅಂತ ಫೀಲ್ ಆಗಲ್ಲ. ಅಂದರೆ ಇವ್ರ ಹತ್ರ ಯಾವಾಗ್ಲೂ ದುಡ್ಡು ಇದ್ದೇ ಇರುತ್ತೆ. ಎಂಥ ಟೈಮ್ ಇದ್ರೂ ಇವಾಗ ದುಡ್ಡು ಆಲ್ಮೋಸ್ಟ್ ನಾಳೆ ಖಾಲಿ ಆಗುತ್ತೆ ಅಂದ್ರೂ ಇವತ್ತಿಗೆ ಅದು ಮತ್ತೆ ಹೆಂಗಾದರೂ ಇವರಿಗೆ ದುಡ್ಡು ಬಂದಿರುತ್ತೆ. ಲೈಕ್ ಮನಿ ಪ್ರಾಬ್ಲಮ್ ಇವರಲ್ಲಿ ನಾವು ಜಾಸ್ತಿ ನೋಡಲ್ಲ. ಓಕೆನಾ, ಸೊ ಇದೊಂದು ತುಂಬ ಒಂದು ಒಳ್ಳೆ ವಿಷಯ ಇದೆ ಅಂತ ಹೇಳ್ಬೋದು. ಆಮೇಲೆ ಇವ್ರಿಗೆ ಏನಾದರೂ ಬೇಕು ಅಂದರೆ ತುಂಬ ಇಂಟ್ರೆಸ್ಟಾಗಿ ಇವರು ಆ ಕೆಲಸನ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಇವ್ರ ಸ್ವಭಾವದ ಬಗ್ಗೆ ನಾವು ಬಂದರೆ ದೇ ಆರ್ ವೆರಿ ರೊಮ್ಯಾಂಟಿಕ್ ಅಂತ ಹೇಳ್ಬೋದು. ಓಕೆ, ಲೈಕ್ ತುಂಬ ಎಲ್ಲರ ಜೊತೆ ಅಲ್ಲ, ಬಟ್ ಡೆಫಿನೆಟ್ಲಿ ಒಂದು ಲವರ್ ಪಾರ್ಟ್ನರ್ ಜೊತೆ ಅಂದರೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ, ರೊಮ್ಯಾಂಟಿಕಾಗಿ ಮಾತಾಡ್ತಾರೆ. ಲವ್ ರಿಲೇಷನ್ಶಿಪ್ ಅಂತ ಬಂದರೆ ತುಂಬ ಸೆನ್ಸಿಟಿವ್ ಈ ಜನ. ಓಕೆನಾ, ಆಮೇಲೆ ಇವರು ಅಷ್ಟು ಸೆಲ್ಫಿಶ್ ಇರೋದಿಲ್ಲ ಲವ್ ಮ್ಯಾಟ್ರಲ್ಲಿ, ಸ್ವಲ್ಪ ಅಷ್ಟು ಸೆಲ್ಫಿಶ್ ನಾವು ಇವರಲ್ಲಿ ಕಾಣಲ್ಲ. ಆಮೇಲೆ ಇನ್ನೊಂದೇನೆಂದರೆ ಇವರು ತುಂಬ ಲೈಕ್ ಬೇರೆಯವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾರೆ. ಹಾಗಾಗಿ ಇವರು ಸೆಲ್ಫ್ಲೆಸ್ ಲವ್ ಆ ಥರ ಒಂದು, ಅಂದರೆ ಇವಾಗ ಬೇರೆ ಪರ್ಸನ್ ಏನಾದ್ರು ಬಿಡೋದಿದ್ರು ಅವರು ಹ್ಯಾಪಿ ಇರ್ತಾರೆ ಅಂದರೆ ಡೆಫಿನೆಟ್ಲಿ ಇವರು ಬಿಟ್ಟುಬಿಡ್ತಾರೆ ಅಂತ ಹೇಳ್ಬೋದು. ತುಂಬ ಜನ ಹಿಂಗೆ ಮಾಡಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಆ ಒಂದು ಎನರ್ಜಿ ನಾವು ಈ ಒಂದು ಎನ್ ಅಕ್ಷರ ಪೀಪಲ್ಗಳಲ್ಲಿ ಕಾಣ್ಬೋದು. ಬಿಕಾಸ್ ಇವರು ಬೇರೆಯವ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ತನಗೆ ಹರ್ಟ್ ಆದರೆ ಆಯಿತು, ಬೇರೆ ಪರ್ಸನ್ಗೆ ಜಾಸ್ತಿ ಹರ್ಟ್ ಆಗಬಾರ್ದು, ಈ ಥರ. ಸೊ ಇಟ್ಸ್ ವೆರಿ ರೇರ್ ಅನ್ಬೋದು ನಾವು, ಈ ಥರ ಜನ ನಮಗೆ ಸಿಗೋದು ತುಂಬ ರೇರ್ ಅಂತ ಹೇಳ್ಬೋದು. ಸೊ ಆಮೇಲೆ ಇವರು ಇವರು ಅಕ್ಕಪಕ್ಕ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ಫ್ಯಾಮ್ಲಿನ ತುಂಬ ಹ್ಯಾಪಿಯಾಗಿ ಇಡೋದು ಟ್ರೈ ಮಾಡ್ತಾನೆ ಇರ್ತಾರೆ. ಯಾರೂ ಲೈಕ್ ಸ್ಯಾಡ್ ಇರಬಾರ್ದು ಇವ್ರ ಅಕ್ಕಪಕ್ಕ ಇರೋರು, ಈ ಒಂದು ಕ್ಯಾರೆಕ್ಟರ್ ಇವರಲ್ಲಿರುತ್ತೆ. ಆಮೇಲೆ ಲೈಕ್ ಏನು ಪ್ರೀತಿ ಅಂತ ಬಂದರೆ ಡೆಫಿನೆಟ್ಲಿ ಯಾರಾದ್ರು ಪ್ರೀತಿ ಮಾಡಿದ್ರೆ ಅವ್ರು ಟೇಕ್ ಕೇರ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಇವರು. ಅಂದರೆ ತುಂಬ ಟೇಕ್ ಕೇರ್ ಮಾಡ್ತಾರೆ ಅವ್ರ ಪರ್ಸನ್ನ ಅಂತ ಹೇಳ್ಬೋದು. ಆಮೇಲೆ ಲೈಕ್ ಅವರ ಯಾರಾದರೂ ಪರ್ಸನ್ನ ಈಗ ತುಂಬ ಇಷ್ಟಪಡ್ತಿರ್ತಾರೆ ಅಂದ್ಕೊಳ್ಳಿ, ಇವ್ರಿಗೆ ಒಂದು ಆಸೆ ಇರುತ್ತೆ ಏನಂದರೆ ಇವ್ರೇನಾದ್ರು ಸ್ವಲ್ಪ ನಖರೆಗಳು ಮಾಡಿದ್ರೆ, ಲೈಕ್ ಸ್ವಲ್ಪ ಇರುತ್ತಲ್ವ ಲೈಕ್ ಆ ಥರ ಏನಾದರೂ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಸಮ್ಟೈಮ್ಸ್ ಬೇರೆ ಪರ್ಸನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಜಗಳ ಮಾಡ್ಕೋಬಾರ್ದು ಆ ರೀಸನ್ಗೆ ಅಂತ ಇವರಿಗೆ ಪರ್ಸ್ನಲಿ ಇದೊಂದು ಫೀಲಿಂಗ್ ಇಷ್ಟ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಆಮೇಲೆ ಆಲ್ರೆಡಿ ಹೇಳ್ದಂಗೆ ಇವರು ತುಂಬ ಸೆನ್ಸಿಟಿವ್ ಇರ್ತಾರೆ ಪ್ರೀತಿ ಮ್ಯಾಟ್ರಲ್ಲಿ ಅಂತ. ಹಾಗಾಗಿ ಇವರು
ತನ್ನ ಪಾರ್ಟ್ನರ್ ಕೂಡ ಅವ್ರಿಗೆ ಹೆಂಗೆ ಬೇಕಂದರೆ ಸೆನ್ಸಿಟಿವ್ ಆಗಿರಬೇಕು, ಆಮೇಲೆ ರೊಮ್ಯಾಂಟಿಕ್, ಅಂದರೆ ಇವ್ರು ಹೆಂಗೆ ಇಷ್ಟಪಡ್ತಾರೆ ಹಾಗೆ ಇರಬೇಕು ಅಂತ ಅನ್ಕೋತಾರೆ. ಬಟ್ ಭವಿಷ್ಯ ಆ ಥರ ಎಕ್ಸಾಕ್ಟಾಗಿ ಇವರಿಗೆ ಸಿಗಲ್ಲ. ಬಟ್ ಇವ್ರು ಟ್ರೈ ಮಾಡ್ತಾರೆ, ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ, ಲೈಕ್ ನನಗೆ ರೊಮ್ಯಾಂಟಿಕ್ ಪಾರ್ಟ್ನರ್, ಸೆನ್ಸಿಟಿವ್ ಪಾರ್ಟ್ನರೇ ಬೇಕು ಅಂತ. ಇವ್ರ ಫೀಲಿಂಗ್ ಅದು. ಓಕೆ, ದಟ್ಸ್ ಆಲ್ ದೇರ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಆಮೇಲೆ ದೇ ಫೀಲ್, ಅಂದರೆ ಅವ್ರ ರಿಲೇಷನ್ಶಿಪ್ಪಲ್ಲಿ ಬಂದರೆ ತುಂಬ ಸ್ಟ್ರಾಂಗ್ ಇರ್ತಾರೆ. ಆಮೇಲೆ ಆ ರಿಲೇಷನ್ಶಿಪ್ನ ಕೂಡ ತುಂಬ ಸ್ಟ್ರಾಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಲೈಕ್ ಸ್ಟ್ರಾಂಗ್ ಇರ್ತಾರೆ ಇವರು. ಓಕೆ, ಅದಕ್ಕೆ ಇವ್ರು ಪ್ರೀತಿ ಮಾಡಿದ್ರೆ ಅಂದ್ಕೊಳ್ಳಿ, ಬೇಕಿದ್ರೆ ಇವ್ರ ಲೈಫಲ್ಲಿ 2-3 ಟೈಮ್ಸ್ ಕೂಡ ಲವ್ ಆಗಿರಲಿ, ಬಟ್ ಎಲ್ಲ ರಿಲೇಷನ್ಶಿಪ್ಪಲ್ಲೂ ತುಂಬ ಸ್ಟ್ರಾಂಗ್ ಇರ್ತಾರೆ, ತುಂಬ ಹಾನೆಸ್ಟ್ ಇರ್ತಾರೆ ಅಂತ ನಾವು ಕಾಣಬಹುದು. ಆಮೇಲೆ ಇವರು ಸಮ್ಟೈಮ್ಸ್ ಇವರಲ್ಲಿ ನಾವು ಇನ್ನೂ ಏನು ನೋಡ್ಬೋದು ಅಂದರೆ ಫ್ಲರ್ಟಿನೆಸ್ ನೋಡ್ಬೋದು ಸ್ವಲ್ಪ. ಓಕೆ, ನಾಟ್ ಎವ್ರಿ ಟೈಮ್, ಕೆಲವೊಮ್ಮೆ ಫ್ಲರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಯಾರಾದ್ರೂ ಇಷ್ಟ ಆದರೆ. ಬಟ್ ಇವ್ರು ಪ್ರೀತಿ ಅಂತ ಬಿದ್ದರೆ ಡೆಫಿನೆಟ್ಲಿ ತುಂಬ ಹಾನೆಸ್ಟ್ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ಯಾಮ್ಲಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ ಇವರು ಲೈಕ್ ಯಾವಾಗಲೂ ರೆಡಿ ಇರ್ತಾರೆ ಏನೂ ಕೂಡ ಮಾಡೋಕ್ಕೆ. ಓಕೆ, ಅಂದರೆ ಬೇರೆಯವ್ರ ಮೇಲೆ ಅವ್ರಿಗೆ ಒಂದಿಷ್ಟು ಪ್ರಾಬ್ಲಮ್ ಬರಬಾರ್ದು. ಸ್ಪೆಷಲಿ ಅವ್ರಿಗೆ ಗೊತ್ತಿರೋರ ಮೇಲೆ ಅಂತ ಬಂದರೆ ಆಗೋಯ್ತು, ಲೈಕ್ ದೇ ವಿಲ್ ಡೂ ಎನಿಥಿಂಗ್ ಅಂತ ಹೇಳ್ಬೋದು. ಯಾರಾದರೂ ಇರಲಿ, ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇವರಲ್ಲಿ ಇರುತ್ತೆ. ಓಕೆ, ಬೇರೆಯವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅವರು ಫಸ್ಟು ಮುಂದೆ ಬರ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಬೇರೆಯವ್ರ ಲೈಫಲ್ಲೂ ಕೂಡ ಎಲ್ಲ ಪರ್ಫೆಕ್ಟಾಗಿರಬೇಕು ಅಂದರೆ ಇವತ್ತು ಆ್ಯಕ್ಚುಲಿ ಹಿ ಆರ್ ಶಿ ಈಸ್ ವೆರಿ ಪರ್ಫೆಕ್ಷನಿಸ್ಟ್ ಅಂತ ಮುಂಚೆನೇ ಹೇಳಿದೆ. ಹಾಗಾಗಿ ಬೇರೆಯವ್ರ ಲೈಫು ಪರ್ಫೆಕ್ಟಾಗಿರಬೇಕು, ನನ್ನ ಕಡೆಯಿಂದ ಏನಾಗುತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಥಾಟ್ಸ್ ಇವರಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಮತ್ತೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ಈ ಥರ ಪರ್ಸನ್ಸ್ ಮತ್ತು ಸಿಗಬೇಕು ಅಂದರೆ ತುಂಬ ರೇರ್ ರೀ. ಬಿಕಾಸ್ ಈ ಜನ್ರೇಷನಲ್ಲಿ ಈ ಥರ ಕ್ಯಾರೆಕ್ಟರ್ ತುಂಬ ಕಮ್ಮಿ ಇರುತ್ತೆ ಅಲ್ವಾ. ಆಮೇಲೆ ಇವ್ರು ನೋಡೋಕೆ ತುಂಬ ಪೀಸ್ಫುಲ್ ಕಾಣ್ತಾರೆ, ಬಟ್ ಒಳಗಡೆಯಿಂದ ಸ್ವಲ್ಪ ಆ್ಯಂಗ್ರಿ ಎನರ್ಜಿ ಇರುತ್ತೆ ಇವರಲ್ಲಿ. ಅಂದರೆ ಇವಾಗ ಏನೋ ಸಿಟ್ಟು ಬರ್ತಿರದೆ ಅಂದ್ಕೊಳ್ಳಿ, ಹೊರಗಡೆ ಮೇ ಬಿ ಶೋ ಮಾಡ್ತಾರೆ ಲೈಕ್ ಐ ಆಮ್ ವೆರಿ ಪೀಸ್ಫುಲ್, ಓಕೆ ಶಾಂತವಾಗಿದ್ದೀನಿ ಅಂತ, ಬಟ್ ಒಳಗಡೆ ಇವರು ತುಂಬ ಲೈಕ್ ಆ್ಯಂಗರ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅದು ತೋರಿಸ್ಕೊಳ್ಳಲ್ಲ ಅವರು. ಓಕೆ, ಬಟ್ ಇರುತ್ತೆ, ದಟ್ ಈಸ್ ಅ ಟ್ರೂ. ಆಮೇಲೆ ಇವರು ಲೈಕ್ ತುಂಬ ಅಟ್ರ್ಯಾಕ್ಟಿವ್ ಕೂಡ ಇರ್ತಾರೆ ನ್ಯಾಚುರಲ್ ಆಗಿ ಅಂತ ನಾನು ಹೇಳಿದ್ದೆ ನಿಮ್ಗೆ ಆಲ್ರೆಡಿ. ಮತ್ತು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ದೇ ಫೀಲ್ ವೆರಿ, ಅಂದರೆ ಯಾವಾಗಲೂ ಅಲ್ಲ, ಸಮ್ಟೈಮ್ಸ್. ಓಕೆ, ಯಾವಾಗಾದರೂ ಒಂದು ಟೈಮ್ ಲೈಕ್ ಸಡನ್ನಾಗಿ, ಅಂದರೆ ಒಂಥರ ನಮ್ಗೆ ಹೇಳೋಕ್ಕೆ ಆಗಲ್ಲ ಏನಾಗಿದೆ ಅಂತ, ಆ ಥರ ಮೂಡೇ ಚೇಂಜ್ ಆಗಿಬಿಡುತ್ತೆ. ಆ ಮೂಡಿಂದ ಯಾರಿಗೂ ಮಾತಾಡಲ್ಲ. ಈ ಥರ ಮಾಡೋದ್ರಿಂದ ಅವರು ಸಮ್ಟೈಮ್ಸ್ ಏನು ಮಾಡ್ತಾರಂದರೆ ಎಲ್ಲರ ಜೊತೆನೂ ದೂರ ಇರೋ ಶುರು ಮಾಡಿಬಿಡ್ತಾರೆ, ಇಲ್ಲ ಅಲೋನ್ ಇರೋ ಟ್ರೈ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂತಲೂ ಹೇಳ್ಬೋದು. ಓಕೆ, ಸಮ್ಟೈಮ್ಸ್ ಇದೊಂದು ಅವರಲ್ಲಿ ಇರುತ್ತೆ, ನ್ಯಾಚುರಲ್ ಆಗೇ ಇರುತ್ತೆ ಇದು. ಓಕೆ, ಆಮೇಲೆ ಈ ಜನರಲ್ಲಿ ಒಂದು ಆರೋಗ್ಯ ವಿಷಯ ಅಂತ ಹೇಳಿದ್ರೆ ತುಂಬ ಸ್ಟ್ರಾಂಗ್ ರೀ ಇವರು. ಜಾಸ್ತಿ ಪದೇ ಪದೇ ಇವ್ರಿಗೆ ಏನೂ ಲೈಕ್ ಆಗಲ್ಲ. ಓಕೆ, ಲೈಕ್ ಒಬ್ರೊಬ್ರು ಬರೀ ಹಾಸ್ಪಿಟಲ್ ಹೋಗ್ತಿರ್ತಾರೆ, ಇವ್ರು ಹಾಸ್ಪಿಟಲ್ನ ಮುಖನೇ ನೋಡಲ್ಲ ಜಾಸ್ತಿ, ಟು ಬಿ ಹಾನೆಸ್ಟ್. ಲೈಕ್ ಇಯರ್ಲಿ ಒನ್ಸ್ ಅಂದ್ರೂ ತುಂಬ ಜಾಸ್ತಿ ಅದೂ. ಓಕೆ, ಆ ಥರ ಲೈಕ್ ಇವ್ರ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಅವರಲ್ಲಿ ಏನಿದೆಲ್ಲ ಇಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಇವರು ರಿಲೇಷನ್ಶಿಪ್ ಅಂತ ಬಂದರೆ ಸ್ವಲ್ಪ ಲೈಕ್ ಜೆಲಸ್ ಫೀಲ್ ಇರುತ್ತೆ. ಜೆಲಸ್ ಫೀಲ್ ಅಂದರೆ ಪರ್ಸನ್ ಮೇಲೆ ಅಲ್ಲ, ಲೈಕ್ ಬೇರೆ ಯಾರಾದ್ರೂ ಏನಾದ್ರು ನೋಡಿದ್ರೆ, ಮಾತಾಡಿದ್ರೆ, ಆ ಥರ ಒಂದು ಡೀಪ್ ಆದರೆ ಸ್ವಲ್ಪ ಜೆಲಸ್ ಫೀಲಿಂಗ್ ಮಾಡ್ಕೋತಾರೆ. ಬಟ್ ಏನೂ ಇಲ್ಲ, ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಓವರಾಲ್ ದಿಸ್ ಪರ್ಸನ್ ವಿಲ್ ಬಿ ವೆರಿ ನೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರಲ್ಲಿ ಎಲ್ಲ ಮ್ಯಾಟ್ರ್ ರೆಸನೇಟ್ ಆಗಿರಲೋ ಐ ಡೋಂಟ್ ನೋ, ಬಿಕಾಸ್ ಎಲ್ಲರೂ ಸೇಮ್ ಇರಲ್ಲ. ಬಟ್ ಡೆಫಿನೆಟ್ಲಿ ಇದು ಇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನನಗೆ ಸಿಕ್ಕಿರೋದು ಇವತ್ತು ನನ್ನ ರೀಡಿಂಗಲ್ಲಿ. ಓಕೆ, ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್.